ಉಜಿರೆ ನಿವಾಸಿ 8 ವರ್ಷದ ಮಗುವಿನ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಇನ್ನಷ್ಟು ಚುರುಕುಗೊಂಡಿದ್ದು, ಅಪಹರಣ ಪ್ರಕರಣ ಭೇದಿಸಲು 4 ತಂಡಗಳನ್ನು ರಚನೆ ಮಾಡಲಾಗಿದೆ ಎಂದು ಎಸ್ಪಿ ಲಕ್ಷ್ಮೀಪ್ರಸಾದ್ ಹೇಳಿದರು. ಅಪಹರಣಕ್ಕೆ ಒಳಗಾದ ಬಾಲಕನ ಮನೆಗೆ ಭೇಟಿ ನೀಡಿದ ಅವರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ರಕರಣದ ತನಿಖೆಗೆ 4 ತಂಡಗಳನ್ನು ರಚನೆ ಮಾಡಲಾಗಿದೆ. ಅಪಹರಣಕಾರರು ಬಿಟ್ಕಾಯಿನ್ ಯಾಕೆ ಕೇಳುತ್ತಿದ್ದಾರೆ ಎಂಬ ಕುರಿತು ತನಿಖೆ ಮುಂದುವರಿಸಲಾಗಿದೆ. ಆರೋಪಿಗಳು ಮನೆ ಮಂದಿಯ ಬಗ್ಗೆ ಬಲ್ಲವರೇ ಆಗಿರುವ ಸಾಧ್ಯತೆಯ ಕುರಿತು ಅನುಮಾನವಿದೆ ಎಂದು ಹೇಳಿದರು. ಒಂದು 6:30 ಹಾಗೆ ಇಲ್ಲಿ ಮನೆಯವರು ಒಂದು ಮಗು 8 ಇಯರ್ಸ್ ಓಲ್ಡ್ ಮಗು ಅವ್ರ ಗ್ರ್ಯಾಂಡ್ ಫಾದರ್ ಜೊತೆ ಆಟ ಆಡಬೇಕಾದ್ರೆ ಗ್ರೌಂಡ್ ಹತ್ರ ಬಂದುಬಿಟ್ಟು ಒಂದು ಕಾರು ಮಗುವಿಗೆ ಕಿಡ್ನ್ಯಾಪ್ ಮಾಡಿ ಹೋಯಿತು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಬಂದಿತ್ತು. ಸೊ ಆ ಬೇಸಿಸ್ ಮೇಲೆ ನಾವು FIR ಮಾಡಿದ್ವಿ. ಮತ್ತು ಅವ್ರದ್ದು ಏನು ಬ್ಯಾಕ್ಗ್ರೌಂಡ್ ಇದೆ, ಫ್ಯಾಮಿಲಿದೇನು ಬ್ಯಾಕ್ಗ್ರೌಂಡ್ ಇದೆ ಎಲ್ಲ ತಿಳ್ಕೊಂಡಿದ್ದೀವಿ. ಸೊ ಮೋಸ್ಟ್ಲಿ ಅವ್ರಿಗೆ ಯಾರನ್ನೋ ಗುರುತು ಪರಿಚಯ ಇದ್ದವರೇ ಇದನ್ನ ಮಾಡಿರ್ಬೋದು ಅಂತ ಸಂಶಯ ಇದೆ. ಅವ್ರಿಗೂ ಕೂಡ ಯಾರ್ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಲಿಸ್ಟ್ ಮಾಡಿದ್ದೀವಿ. ಸೊ ಆ ಬೇಸಿಸ್ ಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಅವರು ಹಣಕ್ಕೆ ಇನ್ನೂ ಏನು ಜಾಸ್ತಿ ಕೇಳ್ತಾ ಇಲ್ಲ, ಅವ್ರು ಬಿಟ್ಕಾಯಿನ್ಸ್ ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಯಾಕೆ ಹಾಗೆ ಕೇಳ್ತಾ ಇದ್ದಾರೆ ಅದೆಲ್ಲ ಇನ್ವೆಸ್ಟಿಗೇಟ್ ಇನ್ನೂ ನಡೀತಾ ಇದೆ. ಇಲ್ಲ, ಇನ್ನೂ ಎಕ್ಸಾಕ್ಟಾಗಿ ಗೊತ್ತಾಗಿಲ್ಲ. ಅವ್ರ ಜೊತೆ ಏನಾದರೂ ಸಂಪರ್ಕದಲ್ಲಿದ್ದಾರಾ? ಅವರು ಮೆಸೇಜ್ ಮಾಡ್ತಾ ಇದ್ದಾರೆ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದಾರೆ ಮನೆಯವರು. ಅದಿನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ನಂತರ ಹೇಳ್ತಾರೆ. ಸರ್, ನಿಮ್ಮ ಪೊಲೀಸ್ ತಂಡ ಏನಾದರೂ ಹುಡುಕೋ ಪ್ರಯತ್ನ? ನಮ್ಮದು ಎಲ್ಲ ಕಡೆ ಆಲ್ರೆಡಿ ಹೋಗಿದ್ದಾರೆ. ನಮ್ಮದು ಬಂಟ್ವಾಳಿಂದ ಕೂಡ ಸ್ಟಾಫ್ ಬಂದಿದ್ದಾರೆ ಮತ್ತು ಆಫೀಸರ್ಸ್ ಇದ್ದಾರೆ. ನಮ್ಮದು ವ್ಯಾಲೆಂಟೈನ್ ಡಿಸೂಸ ಬಂಟ್ವಾಳ DYSP ಇದ್ದಾರೆ. ಸೊ ಅವ್ರ ನೇತೃತ್ವದಲ್ಲಿ 4 ತಂಡಗಳು ಕೂಡ ಎಲ್ಲ ಕಡೆ ಹುಡುಕಾಡ್ತಾ ಇದ್ದಾರೆ. ಯಾವ ಕಡೆ ಹೋಗಿರ್ಬೋದು ಅದಿನ್ನು ನಾವು ಹೇಳಲಿಕ್ಕೂ ಬರೋದಿಲ್ಲ. ಸೊ ಅದು ಇನ್ವೆಸ್ಟಿಗೇಟ್ ಆಗ್ತಾ ಇದೆ.